ಒಂಜಿ ನಿಮಿಷ ತುಳುಟು ಒಂಜಿ ಪಾತೆರ ಪಂಡ್ರೆ ಇಚ್ಛೆ ಪಡೆಪ ದಾಗಂದು ಕೇಂಡ ಏರೆನ್ಲ ನಮ್ಮ ತೆಗಳ್ತೆ ಮಲ್ಪೆರೆ ಅಜ್ಜಿ ಏರೆನ್ಲ ಎಲ್ಲಿ ಅಂದು ಪಂಡ್ರೆ ಅಜ್ಜಿ ಒಂಜಿ ರಾತ್ರಿ ಆಯ ಮಲ್ತಿನ ಸಾಧನೆ ಆಯ ಮುಟ್ಟಿನ ಅಂಚಿತ್ತಿನ ಜಾಗ ಅವು ಏರೆಗ್ಲ ಎನ್ನೆರೆ ಸಾಧ್ಯ ಅಜ್ಜಿ ಏರೆಗ್ಲ ಊಹೆ ಮಲ್ಪೆರ ಸಾಧ್ಯ ಅಜ್ಜಿ ಈತೆಲ್ಲ ಪ್ರಾಯಡು ಅಂಚಿನ ಒಂಜಿ ಬಾರಿ ಮಲ್ಲ ಸಾಧನೆ ಮಲ್ತಿನ ಅಂಚಿತ್ತಿನ ಉಡುಗೆ ಮಾಸ್ಟರ್ ಕಾರ್ತಿಕ್ ಕೊರಗಜ್ಜನ ಅಂಚಿನ ಒಂಜಿ ಪದ್ಯಗೂ ಸ್ವರ ಕೊಡ್ತೀನೇನು ನಮ್ಮ ಮಾತೆರ್ಲ ತೂತ ದೈಹಿಕವಾದ ಸಮರ್ಥರಾದತ್ತಿನ ಕುಲು ಇನಿತ ದಿನ ಅನ್ನಗ ಸಾಧನೆ ಮಲ್ತಿರಂದಾಂಡು ಮಲ್ಲ ವಿಷಯತ್ತು ಅಂಡ ಆಗ ಉಪ್ಪು ನಂಚಿತ್ತಿನ ಅವಂಜಿ ತೊಡಕತ್ತಿನಂದಾಂಡಲ್ಲ ಅವೇನು ಪೂರ ಮೆಟ್ಟದು ಉಂತುದು ಆ ಮಲ್ತಿನ ಅಂಚಿತ್ತಿನ ಸಾಧನೆ ಇವು ಖಂಡಿತವಾದ ನಮಕ್ ಮಾತೆರೆಗ್ಲ ಮಾದರಿ ಪನ್ಪುನ ಅಂಚಿತ್ತಿನ ಸದಾಶಯದ ಪಾತೆರೋ ನಿಕಲ ಮಾತೆರ ದುಂಬದಿಕ್ಕದಿದ್ದು ಪೂಜ್ಯ ಸ್ವಾಮೀಜಿನ ಕೊಲ್ ನಮ್ಮೊಟ್ಟುಗೊಲ್ಲೇರು ಮೇಕಲ ಮಾತೇನಲ್ಲ ಸಮಕ್ಷ ಮಾಡಿ ಮಾನಾತಿಗೆ ನಮ್ಮ ಸಲ್ಲಿಕೆ ಮಂತೊಂದಿಲ್ಲ ಮಾಸ್ಟರ್ ಕಾರ್ತಿಕ್ ಕಾರ್ಕಳ ಅತಿಥಿ ಗಣ್ಯರ ಸಮ್ಮುಖದಲ್ಲಿ ಗೌರವಪೂರ್ವಕವಾಗಿ ನೀಡಲ್ಪಡುವ ಸನ್ಮಾನ ಪತ್ರ ಉಡುಪಿ ಜಿಲ್ಲೆಯ ಕಾರ್ಕಳ ತಾಲೂಕಿನ ಅಜಕಾರು ಹೆಬ್ಬುರಿ ನಡುವಿನ ಮೂಜೂರು ಗ್ರಾಮದ ನಿವಾಸಿ ಪೂವಪ್ಪ ಹಾಗೂ ಲೋಲಾಕ್ಷಿ ದಂಪತಿಯ ಸುಪುತ್ರ ಕಾರ್ತಿಕ್ ತನ್ನ ದೈಹಿಕ ಕ್ಷಮತೆಯನ್ನು ಮೆಟ್ಟಿ ನಿಂತು ಅಗಾಧ ಬಾಲಪ್ರತಿಭೆಯಿಂದ ಬೆಳಗಿ ಸಾಮಾಜಿಕ ಜಾಲತಾಣದಲ್ಲಿ ಕೊರಗಜ್ಜನ ಹಾಡಿನ ಮೂಲಕ ಬೆಳಗಿ ಮನೆ ಮಾತಾಗಿದ್ದೀರಿ. ಸಂಗೀತ ತರಬೇತಿಯನ್ನು ಪಡೆದು ಮುಗ್ಧ ಮನಸ್ಸಿನ ನಿರ್ಮಲ ಶ್ರದ್ಧಾಭಕ್ತಿಯಿಂದ ಹಾಡುವ ಗಾಯನಕ್ಕೆ ಮರುಳಾಗದೆ ಉಳಿದವರಿಲ್ಲ. ಹೆತ್ತವರ ದುಸ್ಥಿತಿಯ ನಡುವೆಯೂ ಮೇರು ಪ್ರತಿಭೆಯು ಅನಾವರಣದಿಂದ ಭವಿಷ್ಯದಲ್ಲಿ ಉತ್ತಮ ಗಾಯನ ಪ್ರತಿಭೆ ಪ್ರಜ್ವಲಿಸಲಿ ಎಂಬ ಹಾರೈಕೆಯೊಂದಿಗೆ ವೇದಿಕೆಯಲ್ಲಿ ನಿಮಗೆ ಗೌರವವನ್ನು ಸಲ್ಲಿಸ್ತಾ ಇದ್ದೇವೆ. ಹರಿ ಹರಿ ನಿಜವಾಗ್ಲೂ ನಾನು ಮಾತು ಬರ್ತಾ ಇಲ್ಲ. ಯಾಕೆ ಅಂತಂದರೆ ಆ ಮಗು ಸಾಮಾನ್ಯವಾಗಿ ನಮ್ಮೆಲ್ಲರ ಮಕ್ಕಳಿದ್ದಂತೋ ಅಥವಾ ನಾವಿದ್ದಂತೋ ಇಲ್ಲ. ಅವನು ಯಾವುದೋ ಲೋಕದಲ್ಲಿ ವಿಹಾರ ಮಾಡ್ತಾ ಇದ್ದಾನೆ. ನಾನು ಅಲ್ಲಿ ಕೂತಿದ್ದಾಗ ಅವ್ರ ತಂದೆ ಹಾಗೂ ಆ ಮಗು ಕೂತಿದ್ದಾಗ ಅವನ ಕೈ ಬಾಣ ಬಿರುಸುಗಳನ್ನು ಬಿಡ್ತಾ ಇದ್ದ, ಯಾವುದೋ ಲೋಕದಲ್ಲಿದ್ದ. ನನಗವಾಗ ಅನ್ನಿಸ್ತು, ಈ ಮಂಗಳೂರಿನ ದೈವಗಳ ಶಕ್ತಿ ಏನು ಅಂತ ಹೇಳಿ. ಆ ನೋಡಿ, ಅಂಥ ಮಕ್ಕಳು ಆಚೆ ಬರೋದೇ ಕಷ್ಟ. ಆದರೆ ಕರ್ನಾಟಕದಲ್ಲಿರ್ತಕ್ಕಂಥವ್ರು ಎಲ್ಲರೂ ಆ ಮಗುನ ಗುರುತಿಸ್ತಾ ಇದ್ದಾರೆ ಅಂದರೆ ದೈವ ಶಕ್ತಿ ಏನು, ಕೊರಗಜ್ಜನ ಶಕ್ತಿ ಏನಿರಬಹುದು ಅಂತ. ನೀನು ಕಂದ ಅದು ಹಾಡು ಒಂದ್ಸರ್ತಿ ದೈವ ಕೊರಗಜ್ಜ ಪಂಚವರ್ಣದ ಮನ್ನ ಕಣ್ಣು ಸತ್ಯ ಕರಿಯಜ್ಜ ಕೊರಗತನಿಯ ಕೊರಗತನಿಯ ಬಾನದೇವರ ಬಲ್ಪುರ ರತಿ ಸ್ವಾಮಿ ಅಜ್ಜಾಗ ಬಾನದೇವರ ಬಲ್ಪುರ ರತಿ ಸ್ವಾಮಿ ಅಜ್ಜಾಗ ಏರು ಕುಪ್ಪ ಕಡತು ಬತ್ತದ ಕಾಣಿಕ ಮೆರೆಯ ಪತ್ತಿ ದಂಟಿನ ನೆಲಕೂರುದು ಕಪತನು ಕೆರಿಯ ಪತ್ತು ಎಸಲು ಪೂರ್ವ ಭಕ್ತದ ಸುಗಿಪುಡು ನಿನನೇ ಪತ್ತು ಎಸಲು ಪೂರ್ವ ಭಕ್ತದ ಸುಗಿಪುಡು ನಿನನೇ ಎನ್ನ ಮುಸ್ನುಡು ನಿನ್ನ ಪಾದನದು ನಿಂಬುದು ನಿಜನೇ ಕೊರಗತನಿಯ ಕೊರಗತನಿಯ ಬಾಲದೇವರ ಬಲ್ಪುರ ರತಿ ಸ್ವಾಮಿ ಅಜ್ಜಾಗ ಬಾಲದೇವರ ಬಲ್ಪುರ ರತಿ ಸ್ವಾಮಿ ಅಜ್ಜಾಗ. ಅದ್ಭುತ ಅಲ್ಲ? ಜೋರಾಗಿ ಚಪ್ಪಾಳೆ ತಟ್ಟಿ. ಎಲ್ಲ ಎದ್ ನಿಂತ್ಕೊಂಡು ಚಪ್ಪಾಳೆ ತಟ್ಟಿ, ಕುಂತ್ಕೊಂಡು ಚಪ್ಪಾಳೆ ತಟ್ಟಿದ್ರೆ ಸಾಲ್ತಾ ಇಲ್ಲ. ಇದು ಇದು ಪವಾಡ. ಪವಾಡ ಅಂದ್ರೆ ಏನು ಅಂತ ಎಲ್ಲ ಕೇಳ್ತಿರಲ್ಲ, ಕೂತ್ಕೊಳ್ಳಿ. ಎಲ್ಲಿದೆ ಪವಾಡ ಅಂತ? ಮೂಕನೋರ್ವನು ಆಡ್ವನಯ್ಯ, ಮಾತು ಬರ್ದೇ ಇರೋನು ಹಾಡ್ತಾನಂತೆ. ಕಾಣದಿರುವನು ಕಾಣುವನಯ್ಯ, ಕಣ್ಣು ಕಾಣದೇ ಇದ್ರು ಕಾಣ್ತದಂತೆ. ಕೇಳದಿರುವನು ಕೇಳುವನಯ್ಯ, ಕಿವಿ ಕೇಳಿಸ್ದೇ ಇದ್ರು ಕೇಳುತ್ತಂತೆ. ಯಾರ ದಯೆ ಇದ್ರೆ?
ದೈವದ ದಯೆ ಇದ್ರೆ ಅಂತ. ಆ ದೈವದ ದಯೆ ಆ ಮಗು ಮೇಲಿದೆ ಅಂತ ಹೇಳ್ತಾ ಇದ್ದೀನಿ.